ಉಪ್ಪಿನಂಗಡಿಯ ಸಹೋದರರ ಅಪಹರಣ ಪ್ರಕರಣ ಮತ್ತು ಮಂಗಳೂರಿನ ಅರ್ಕುಳದಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದ ಪ್ರಕರಣಗಳು ಎರಡರನ್ನ ಏಕಕಾಲದಲ್ಲಿ ಭೇದಿಸಿದಂತಹ ಮಂಗಳೂರು ಪೊಲೀಸರು ಐವರನ್ನ ಬಂಧನ ಮಾಡಿದ್ದಾರೆ. ಕಾಕತಾಳೀಯವೆಂಬಂತೆ ಎರಡೂ ಪ್ರಕರಣಗಳ ಆರೋಪಿಗಳು ಇವರೇ ಆಗಿರುವುದು ವಿಶೇಷ. ಈ ಮೂಲಕ ಪೊಲೀಸರು ಒಂದೇ ಕಲ್ಲಿನಲ್ಲಿ ಎರಡು ಬೇಟೆಯನ್ನ ಆಡಿದ್ದಾರೆ. ಈ ಪ್ರಕರಣದಲ್ಲಿ ಉಪ್ಪಿನಂಗಡಿ ಸಹೋದರರ ಅಪಹರಣಕ್ಕೆ ಕುಮ್ಮಕ್ಕು ನೀಡಿರುವಂತಹ ರೌಡಿ ಶೀಟರೊಬ್ಬ ಬಂಧನಕ್ಕೆ ಬಾಕಿ ಇದ್ದು ಆತನಿಗಾಗಿ ಬಲಿಯನ್ನ ಬೀಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬಂಧಿತರನ್ನ ಉಪ್ಪಿನಂಗಡಿಯ 39 ವರ್ಷ ಪ್ರಾಯದ ಅಬುಬಕ್ಕರ್ ಸಿದ್ದಿಕ್ ಯಾನೆ ಜೆಸಿಬಿ ಸಿದ್ದಿಕ್, ಬಂಟ್ವಾಳದ 22 ವರ್ಷ ಪ್ರಾಯದ ಕಲಂದರ್ ಶಾಫಿ ಗಡಿಯಾರ, ಬಂಟ್ವಾಳದ 38 ವರ್ಷ ಪ್ರಾಯದ ಇರ್ಫಾನ್, ಪಾಂಡೇಶ್ವರದ 33 ವರ್ಷ ಪ್ರಾಯದ ಮೊಹಮ್ಮದ್ ರಿಯಾಜ್ ಮತ್ತು ಬೆಳ್ತಂಗಡಿಯ 28 ವರ್ಷ ಪ್ರಾಯದ ಮೊಹಮ್ಮದ್ ಇರ್ಷಾದ್ ಎಂದು ಗುರುತಿಸಲಾಗಿದೆ. ಉಪ್ಪಿನಂಗಡಿ ಠಾಣೆ ವ್ಯಾಪ್ತಿಯ ಪೆರ್ನೆ ಬಳಿ ವಿದೇಶದಿಂದ ಬಂದ ಸಹೋದರರಿಬ್ಬರನ್ನ ಗುರುವಾರ ಅಪಹರಿಸಿ ಹಲ್ಲೆಯನ್ನ ನಡೆಸಿದ ಆರೋಪಿಗಳು ಅವರಲ್ಲಿ ತಮ್ಮನನ್ನ ಒತ್ತೆ ಇರಿಸಿಕೊಂಡು ಹಣವನ್ನು ತರುವಂತೆ ಬೇಡಿಕೆ ಇಟ್ಟು ಅಣ್ಣನನ್ನ ಮನೆಗೆ ಕಳುಹಿಸಿಕೊಟ್ಟಿದ್ರು. ಈ ಬಗ್ಗೆ ಉಪ್ಪಿನಂಗಡಿ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅಣ್ಣ ನಿಜಾಮುದ್ದೀನ್ ಮತ್ತು ತಮ್ಮ ಶಾರುಖ್ನನ್ನ ಅಪಹರಿಸಲಾಗಿತ್ತು. ಇನ್ನೊಂದೆಡೆ ಗುರುವಾರ ತಡರಾತ್ರಿ ಮಂಗಳೂರು ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ಅರ್ಕುಳ ಗ್ರಾಮದ ತುಪ್ಪೆಕಲ್ಲು ಎಂಬಲ್ಲಿ ಗಸ್ತು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಂತಹ ಪೊಲೀಸ್ ಸಿಬ್ಬಂದಿ ಮಲ್ಲಿಕಾರ್ಜುನ ಅಂಗಡಿ ಮತ್ತು ಪ್ರದೀಪ್ ಎಂಬವರು ರೈಲ್ವೆ ಹಳಿಯ ಬಳಿ ಕೆಲವರು ಮಾತನಾಡ್ತಾ ಇದ್ದುದನ್ನು ಕಂಡು ವಿಚಾರಿಸಲು ಹೋದಾಗ ಅವರು ಪೊಲೀಸರ ಮೇಲೆ ಕಲ್ಲನ್ನು ಎಸೆದು ಹಲ್ಲೆಯನ್ನ ಮಾಡಿ ಕಾರು ಹಾಯಿಸಿ ಕೊಲೆಗೆ ಯತ್ನವನ್ನ ನಡೆಸಿದ್ರು. ಈ ಬಗ್ಗೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ತನಿಖೆ ನಡೆಸಿದ ಮಂಗಳೂರು ಪೊಲೀಸರು ಸಿದ್ದಿಕ್, ಕಲಂದರ್ ಶಾಫಿ ಗಡಿಯಾರ, ಇರ್ಫಾನ್ ಮತ್ತು ಮೊಹಮ್ಮದ್ ಇರ್ಷಾದ್ನನ್ನ ದಸ್ತಗಿರಿ ಮಾಡಿದ್ರು. ಅವರನ್ನ ವಿಚಾರಣೆ ಮಾಡುವ ವೇಳೆ ಉಪ್ಪಿನಂಗಡಿ ಅಪಹರಣ ರಹಸ್ಯ ಬೆಳಕಿಗೆ ಬಂದಿದೆ. ಈ ಆರೋಪಿಗಳ ಬಂಧನದ ವೇಳೆ ಅವರ ಜೊತೆ ಉಪ್ಪಿನಂಗಡಿಯಲ್ಲಿ ಕಿಡ್ನಾಪ್ ಆಗಿದ್ದ ಶಾರುಖ್ ಕೂಡ ಇದ್ದ. ಪೊಲೀಸರ ವಿಚಾರಣೆಯ ವೇಳೆ ಆರೋಪಿಗಳು ಎಲ್ಲಾ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಅಪಹರಣಕ್ಕೆ ಒಳಗಾದಂತಹ ಶಾರುಖ್ನ ಸೋದರ ಸಂಬಂಧಿ ಶಾರುಖ್ ಎಂಬಾತ ದುಬೈಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದು 2 ತಿಂಗಳ ಹಿಂದೆ ವ್ಯಕ್ತಿಯೊಬ್ಬರಿಗೆ ಗೋಲ್ಡ್ ಬಿಸ್ಕೆಟ್ ತಲುಪಿಸುವ ಕೆಲಸವನ್ನ ವಹಿಸಿಕೊಂಡಿದ್ದ. ಆದರೆ ಸುಮಾರು 40 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಗಟ್ಟಿಯನ್ನ ಆತ ತಲುಪಿಸಿ ಇರಲಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ದಕ್ಷಿಣ ಕನ್ನಡ ಮೂಲದ ಬೆಂಗಳೂರು ಆಸುಪಾಸಿನಲ್ಲಿ ವಾಸವಿರುವಂತಹ ರೌಡಿ ಶೀಟರ್ ಒಬ್ಬನ ಸೂಚನೆಯಂತೆ ಆರೋಪಿಗಳು ಕೃತ್ಯದಲ್ಲಿ ಪಾಲ್ಗೊಂಡಿದ್ರು. ರೌಡಿ ಶೀಟರ್ ಸೂಚನೆಯಂತೆ ಆರೋಪಿಗಳು ಶಾರುಖ್ ಮತ್ತು ನಿಜಾಮುದ್ದೀನ್ನನ್ನ ಅಪಹರಿಸಿ ಆತನ ಮೂಲಕ ದುಬೈ ಶಾರುಖ್ನಿಂದ ಚಿನ್ನವನ್ನ ಪಡೆಯಲು ಯತ್ನಿಸಿದ್ದಾರೆ. ಅಲ್ಲದೆ 22,500 ರೂಪಾಯಿ ಹಣ ಮತ್ತು ಮೊಬೈಲ್ ಫೋನ್ ಅನ್ನ ಕಿತ್ತುಕೊಂಡಿದ್ದಾರೆ. ನಿಜಾಮುದ್ದೀನ್ಗೆ ಹಲ್ಲೆಯನ್ನ ಮಾಡಿ ಮನೆಯಿಂದ ಹಣವನ್ನ ತರಲೆಂದು ಬಿಡುಗಡೆ ಮಾಡಿದ್ರು. ಅರ್ಕುಳ ಬಳಿಯ ಪೊಲೀಸರ ಕೊಲೆಯತ್ನ ಪ್ರಕರಣ ಜಾಡು ಹಿಡಿದ ಪೊಲೀಸರು ಉಪ್ಪಿನಂಗಡಿ ಅಪಹರಣ ಪ್ರಕರಣವನ್ನ ಭೇದಿಸಿದ್ದಾರೆ. ಅಪಹೃತ ಶಾರುಖ್ನನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಗೋಲ್ಡ್ ಮಾಫಿಯಾ ನಂಟು ಇರುವಂತಹ ಬಗ್ಗೆ ಅನುಮಾನಗಳಿದ್ದು ಈ ದಿಕ್ಕಿನಲ್ಲಿಯೂ ತನಿಖೆಯನ್ನು ನಡೆಸಲಾಗುವುದು ಎಂದು ಆಯುಕ್ತರು ತಿಳಿಸಿದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಮ್ಮ ಸಿಬ್ಬಂದಿಗಳಾಗಿರುವಂಥ ಮಲ್ಲಿಕಾರ್ಜುನ್ ಮತ್ತು ಪ್ರದೀಪ್ ಅನ್ನೋದು ಅರ್ಕುಳ ಗ್ರಾಮ ಇದೆ. ಅದರ ಹತ್ರ ಮೊನ್ನೆ ರಾತ್ರಿ 20ನೇ ತಾರೀಕು ರಾತ್ರಿ ರೌಂಡ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಕಾರಲ್ಲಿ ಅನುಮಾನಾಸ್ಪದವಾಗಿ 4-5 ಜನ ಇರುವಂಥದ್ದು ಗಮನಿಸ್ತಾರೆ. ಸೊ ಅದನ್ನು ತಡಿಲಿಕ್ಕೆ ವಿಚಾರಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಗಾಡಿ ಒಳಗಡೆ ಇದ್ದಂಥವ್ರು ಮತ್ತು ಗಾಡಿ ಪಕ್ಕದಲ್ಲಿ ನಿಂತಿದ್ದವರು ಅವ್ರ ಕೈಗೆ ಸಿಕ್ಕಿದ್ದನ್ನು ನಮ್ಮ ಸಿಬ್ಬಂದಿಗಳ ಮೇಲೆ ಎಸೆದುಬಿಟ್ಟು ಗಾಡಿಯಿಂದ ತುಂಬ ವೇಗವಾಗಿ ಅದನ್ನು ಓಡೋಗ್ತಾರೆ. ಸೊ ಆ ಗಾಡಿದು ಡೀಟೇಲ್ಸ್ ಪಡ್ಕೊಂಡು ಮತ್ತು ನಂತರ ಸ್ವಲ್ಪ CCTV ಎಲ್ಲ ಅದು ವೆಹಿಕಲ್ದು ಡೀಟೇಲ್ಸ್ ತೊಗೊಂಡು ನಂತರ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ 5 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡ್ತಾರೆ. ಆ 5 ಜನ ಆರೋಪಿಗಳು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರ ಎರಡೂ ವ್ಯಾಪ್ತಿಗೆ ಸೇರಿದಂಥವರಾಗಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ವಶದಲ್ಲಿ ಇನ್ನೊಬ್ಬ ಹುಡುಗ ಸಿಗ್ತಾನೆ, ಶಾರುಖ್ ಅಂತ. ಅವನಿಗೆ ಆ್ಯಕ್ಚುಲಿ ಈ ಆರೋಪಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ಪೊಲೀಸ್ ಠಾಣೆಯ ಪೆರ್ನೆ ಅನ್ನೋ ಒಂದು ಗ್ರಾಮದಿಂದ ಶಾರುಖ್ ಅನ್ನೋಂಥ ಈ ವ್ಯಕ್ತಿಯನ್ನು ಮತ್ತು ಅವನ ಸಹೋದರ ಒಬ್ಬ ನಿಜಾಮುದ್ದೀನ್ ಅಂತ ಇಬ್ಬರನ್ನು ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದಿರೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದುಬರುತ್ತೆ. ಅದ್ರ ಜೊತೆಗೆ ಈ ಶಾರುಖ್ ಅನ್ನೋಂಥ ವ್ಯಕ್ತಿಯಿಂದ ಸುಮಾರು 22,500 ರೂಪಾಯಿ ದುಡ್ಡು, ಆಮೇಲೆ 2 ಮೊಬೈಲನ್ನು ಕಿತ್ಕೊಂಡು ಅವನಿಗೆ ಕಳಿಸಿರುವಂಥದ್ದು ಮತ್ತು ಅದಕ್ಕಿಂತ ಮುಂಚೆ ನಿಜಾಮುದ್ದೀನ್ ಅನ್ನೋಂಥವ್ರಿಗೆ ಚೆನ್ನಾಗಿ ಹೊಡೆದು
ಕಿಡ್ನ್ಯಾಪ್ ಆಗಿದೆ, ಶಾರುಖ್ ಖಾನ್ ಬಿಡಬೇಕು ಅಂದರೆ 4 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತಂದು ಡಿಮ್ಯಾಂಡ್ ಮಾಡಿದಂಥ ಒಂದು ಘಟನೆ ಗಮನಕ್ಕೆ ಬಂತು. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ, ನಂತರದಲ್ಲಿ ಡಕಾಯಿತಿ ಪ್ರಕರಣ 2 ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಅದಾದಮೇಲೆ ಕಡಬ ಅವರ ಕಸಿನ್ ಇನ್ನೊಬ್ಬ, ಅವನ ಹೆಸರು ಕೂಡ ಶಾರುಖ್ ಖಾನ್ ಅಂತಿದೆ. ಅವನು ದುಬೈಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಮತ್ತು ಆ ವ್ಯಕ್ತಿ ಸುಮಾರು 2 ತಿಂಗಳ ಹಿಂದೆ ಒಂದು ಗೋಲ್ಡ್ ಬಿಸ್ಕೆಟನ್ನು ತೊಗೊಂಬಂದು ಯಾರೋ ಒಬ್ಬರಿಗೆ ತಲುಪಿಸ್ಬೇಕಾಗಿರುತ್ತೆ. ಆ ತಲುಪಿಸಿರಲ್ಲ ಅನ್ನೋ ಕಾರಣಕ್ಕೆ ಯಾರಿಗದು ತಲುಪಬೇಕಾಗಿತ್ತು ಅವ್ರಿಗೂ ಕೂಡ ಇದರಲ್ಲಿ ಭಾಗಿಯಾಗಿರೋಕ್ಕೆ ಸಾಧ್ಯತೆ ಇದೆ. ಮತ್ತು AP ಇವನ ಹತ್ರ ಗೋಲ್ಡ್ ಬಿಸ್ಕೆಟ್ ಇದೆ, ಇವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿದರೆ ನಮಗೆ ಗೋಲ್ಡ್ ಬಿಸ್ಕೆಟ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಯಾರೊಬ್ಬ ಪ್ರಮುಖ ರೌಡಿ ಶೀಟರ್ ಅಂತ ಹೇಳಬೇಕು, ಅವನು ಮತ್ತು ಅವನ ಅಸೋಸಿಯೇಟ್ಸು ಸೇರಿ ಒಂದು ಕೃತ್ಯ ಮಾಡುವಂಥ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನೊಬ್ಬ ವ್ಯಕ್ತಿ ಯಾರಿದ್ದಾನೆ ಅವನಿನ್ನೂ ನಮ್ಮ ರೌಡಿ ಶೀಟರ್ ವಶಕ್ಕೆ ಸಿಗಬೇಕು, ಅವನು ಕೂಡ ಮತ್ತೆ ಇದ್ರ ಯಾರ ಪ್ರಮುಖ ರೌಡಿ ಶೀಟರ್ ಆರೋಪಿದ್ದಾನೆ ಅವರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ಮಂಗಳೂರು ಕಮಿಷನರೇಟ್ ಸೇರಿದಂತೆ ದಕ್ಷಿಣ ಕನ್ನಡ ಹಾಗೂ ಭಾಳಷ್ಟು ಕೇರಳ ಭಾಗ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ಜಿಲ್ಲೆಗಳಲ್ಲಿ ಬೆಂಗಳೂರಲ್ಲಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಕಂಡು ಬಂದಿದೆ. ಅದಾದಮೇಲೆ ಕಡಬ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ದಾಖಲಾಗಿರುವಂಥದ್ದು ಕೂಡ ತಿಳಿದು ಬಂತು. ಸೊ ಇದರಲ್ಲಿ ಯಾರಿಬ್ಬರು ಕಿಡ್ನ್ಯಾಪ್ ಆಗಿದ್ದರು, ಶಾರುಖ್ ಅನ್ನುವಂಥದ್ದು ಅವನ್ನ ನಾವು ರೆಸ್ಕ್ಯೂ ಮಾಡಿಬಿಟ್ಟಿದೆ, ಮತ್ತು ನಿಜಾಮುದ್ದೀನ್ ಅನ್ನುವಂಥದ್ದು ಹಣ ವಾಪಸ್ ತೊಗೊಂಡು ಬರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನ ಪರಿಸ್ಥಿತಿ ನೋಡಿ ಹಾಸ್ಪಿಟಲೈಸ್ ಮಾಡಿದ್ದಾರೆ ಅವ್ರ ಪೋಷಕರು. ಒಟ್ಟು 5 ಜನ ಆರೋಪಿಗಳನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ವಿ. ಈ 5 ಜನ ಆರೋಪಿಗಳಲ್ಲಿ ಕೆಲವ್ರ ಮೇಲೆ ಉಪ್ಪಿನಂಗಡಿ, ಪುತ್ತೂರು, ಬಂಟ್ವಾಳ, ಉಳ್ಳಾಳ, ಮಂಗಳೂರು ಉತ್ತರ ಎಲ್ಲ ಠಾಣೆಗಳಲ್ಲಿ ದಾಖಲಾಗಿರೋ ಪ್ರಕರಣಗಳು. ಒಬ್ಬ ಆರೋಪಿ ಅಬೂಬಕರ್ ಸಿದ್ದೀಕ್ ಅನ್ನೋ ಮೇಲೆ 5 ಪ್ರಕರಣಗಳಿದ್ದಾವೆ. ಕಲಂದರ್ ಗಡಿಯಾರ್ ಅನ್ನುವಂಥವ್ನು ಮತ್ತು ಇರ್ಫಾನ್ ಅನ್ನೋದ್ರ ಮೇಲೆ ಕೂಡ ಮಂಗಳೂರು ಉತ್ತರ, ಬಂಟ್ವಾಳ ಮತ್ತು ಉಳ್ಳಾಳದಲ್ಲಿ ಪ್ರಕರಣ ದಾಖಲಾಗಿದೆ. ಮೊಹಮ್ಮದ್ ರಿಯಾಜ್ ಅನ್ನೋದ ಮೇಲೆ ಬಂಟ್ವಾಳ ನಗರದಲ್ಲಿ ಮತ್ತು ಮೊಹಮ್ಮದ್ ಇರ್ಷಾದ್ ಅನ್ನೋ ಮೇಲೆ ಇನ್ನು ಬೇರೆ ಕಡೆ ಪ್ರಕರಣ ದಾಖಲಾಗಿರೋ ಸಾಧ್ಯತೆ ಇದೆ. ಸೊ ಇವರೆಲ್ಲ ಈ ಭಾಗದಲ್ಲಿ ಹಿಂದೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ದು ಈಗ ಸ್ವಲ್ಪ ಬೆಂಗಳೂರು ಸುತ್ತಮುತ್ತ ವಾಸ ಮಾಡ್ತಿರೋಂಥ ಒಬ್ಬ ಪ್ರಮುಖ ರೌಡಿ ಶೀಟರ್ ಏನಿದ್ದಾನೆ ಅವನ ಜೊತೆ ಕ್ಲೋಸ್ ಅಸೋಸಿಯೇಷನ್